ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 4ನೇ ಅಧ್ಯಾಯ 3ನೇ ಮತ್ತು 4ನೇ ಶ್ಲೋಕ. ಕಸ್ಮಿನ್ ಯುಗೆ ಪ್ರವೃತ ಇಯಂ ಸ್ಥಾನೇ ವಾಕ್ಯೇನ ಹೇತುನಾ ಕುತ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಂ ಮುನಿ. ಅನುವಾದ: ಈ ಭಾಗವತವು ಯಾವ ಕಾಲದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮೊದಲು ಆರಂಭವಾಯಿತು? ಇದನ್ನು ಏಕೆ ತೆಗೆದುಕೊಳ್ಳಲಾಯಿತು? ಶ್ರೇಷ್ಠ ಮುನಿಗಳಾದ ಕೃಷ್ಣ ದ್ವೈಪಾಯನ ವ್ಯಾಸರು ಈ ಸಾಹಿತ್ಯ ರಚಿಸಲು ಎಲ್ಲಿಂದ ಪ್ರೇರಣೆ ಪಡೆದರು? ಶ್ಲೋಕ 4. ತಸ್ಯ ಪುತ್ರ ಮಹಾಯೋಗಿ ಸಂದೃಕ್ ನಿರ್ವಕಲ್ಪಕ ಏಕಾಂತಮತಿ ಉನಿದ್ರಾ ಗೂಢಮೂಢ ಇವ ಈಯತೆ. ಅನುವಾದ: ವೇದವ್ಯಾಸರ ಪುತ್ರರು ಶ್ರೇಷ್ಠ ಭಕ್ತರಾಗಿದ್ದು ಸಮಚಿತರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದರು. ಅವರ ಮನಸ್ಸು ಯಾವಾಗಲೂ ಏಕೈಕ ಗುರಿಯಲ್ಲಿ ಕೇಂದ್ರೀಕೃತವಾಗಿದ್ದು ಅವರು ಐಕ ಚಟುವಟಿಕೆಗಳಿಗೆ ಅತೀತರಾಗಿದ್ದರು. ತಮ್ಮನ್ನು ತಾವು ತೋರಿಸಿಕೊಳ್ಳುವ ಸ್ವಭಾವದವರಲ್ಲ ವಾದುದರಿಂದ ನೋಡಲು ಅಜ್ಞಾನಿಯಂತೆ ಕಾಣುತ್ತಿದ್ದರು. ಈ ಭಾಗವತವು ಯಾವ ಕಾಲದಲ್ಲಿ ಮತ್ತು ಯಾವ ಸ್ಥಳದಲ್ಲಿ ಮೊದಲು ಆರಂಭವಾಯಿತು? ಇದನ್ನು ಏಕೆ ತೆಗೆದುಕೊಳ್ಳಲಾಯಿತು? ಶ್ರೇಷ್ಠ ಮುನಿಗಳು ಕೃಷ್ಣ ದ್ವೈಪಾಯನ ವ್ಯಾಸರು ಈ ಸಾಹಿತ್ಯ ರಚಿಸಲು ಎಲ್ಲಿಂದ ಪ್ರೇರಣೆ ಪಡೆದರು? ಪ್ರೇರಣೆ ಬಂದದ್ದು ನಾರದ ಮುನಿಯಿಂದ. ಪ್ರಭುಪಾದರು ಹೇಳ್ತಾರೆ, ನಮ್ದು ಇಂಟೆನ್ಷನ್ ಒಳ್ಳೇದಿದ್ರೆ ನಮಗೆ ಸರಿಯಾದ ಗುರು ಸಿಗ್ತಾರೆ. ಗುರು ಅಂದ್ರೆ ಹೆವಿ. ಪ್ರಭುಪಾದರು ಹೇಳುವಂಥದ್ದು ಗುರು ಅಂದ್ರೆ ನೀ ಹಿಂದೆ ಸುಖ ಮಾಡು, ಕೃಷ್ಣ ಪ್ರಜ್ಞೆ ಮಾಡು ಹಾಗೆ ಹೇಳುವುದಿಲ್ಲ. ಹೆವಿ. ಮತ್ತೆ ಗುರು ಅಂದ್ರೆ ಪರಂಪರೆಯಲ್ಲಿ ಬಂದಿರಬೇಕು, ಸರಿಯಾದ ಸಂಪ್ರದಾಯದಲ್ಲಿ ಬಂದಿರಬೇಕು. ಕಲಿಯುಗದಲ್ಲಿ ಅನ್ಲಿಮಿಟೆಡ್ ಗುರುಗಳಿದ್ದಾರೆ. ಅಲ್ಲಿ 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 ಬಸ್ ಸ್ಟ್ಯಾಂಡ್ ಇದ್ದಾಗೆ. ಪ್ರಭುಪಾದರು ಹೇಳ್ತಾರೆ, ಗುರು ಸಂಪ್ರದಾಯದಲ್ಲಿ ಇಲ್ಲದಿದ್ದರೆ ನಮ್ದು ಆಧ್ಯಾತ್ಮಿಕ ಆತ್ಮಹತ್ಯೆ. ಹಾಗಾಗಿ ಇಲ್ಲಿ ವೇದವ್ಯಾಸರಿಗೆ ನಾರದ ಮುನಿ ಅಂತ ಶ್ರೇಷ್ಠ ಗುರು ಸಿಕ್ಕಿದ್ರು. ಮತ್ತೆ ಸ್ಟಾರ್ಟ್ ಆದ ದ್ವಾಪರ ಯುಗದಲ್ಲಿ ಯಾವ ಸ್ಥಳದ ಆರಂಭವಾಯಿತು? ಇದನ್ನು ಏಕೆ ತೆಗೆದುಕೊಳ್ಳಲಾಯಿತು? ಯಾಕೆಂದ್ರೆ ಅವ್ರು ದುಃಖದಲ್ಲಿ ಇದ್ರು. ವೇದವ್ಯಾಸರು ಎಲ್ಲ ಬರೆದು ಪ್ರೇರಣೆ ಬಂದದ್ದು ಅವರಿಗೆ ನಾರದ ಮುನಿಯಿಂದ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಭಕ್ತಿ ಸ್ವಾಮಿ ಶಿಲುಭೋಪಾಲ್ ವಿಜಯ್. ಶ್ರೀಮದ್ ಭಾಗವತ ವೇದವ್ಯಾಸರ ವಿಶೇಷ ಕೊಡುಗೆ ಆದುದರಿಂದ ವಿದ್ವಾಂಸರಾದ ಶೌನಕ ಮುನಿಗಳು ಇದನ್ನು ಕುರಿತು ಅನೇಕ ಪ್ರಶ್ನೆಗಳು ಎತ್ತಿದ್ದಾರೆ. ನೋಡಿ, ಇದು ಶ್ರೇಷ್ಠ ಕೊಡುಗೆ. ಯಾಕೆ ಶ್ರೇಷ್ಠ ಕೊಡುಗೆ? ವೇದವ್ಯಾಸರು 4 ವೇದಗಳು, ಉಪನಿಷತ್, ಮತ್ತೆ 17 ಪುರಾಣ, ಅದರಲ್ಲಿ 6 ತಾಮಸಿಕ, 6 ರಾಜಸಿಕ, ಮತ್ತೆ 5 ಸಾತ್ವಿಕ, ಮತ್ತೆ ಮಹಾಭಾರತ, ಇದನ್ನೆಲ್ಲ ಬರೆದು ಕೂಡ ಅವರು ಖುಷಿ ಇರಲಿಲ್ಲ. ಆಗ ನಾರದ ಮುನಿ ಅವರನ್ನು ಭೇಟಿ ಆಗುವಂಥದ್ದು. ಆಗ ವೇದವ್ಯಾಸರು ಹೇಳುವಂಥದ್ದು, ನಾನು ಇಷ್ಟೆಲ್ಲ ಬರೆದಿದ್ದೀನಿ ಆಗ ನನಗೆ ಖುಷಿ ಇಲ್ಲ. ಆಗ ಕೃಷ್ಣ ಹೇಳುವಂಥದ್ದು, ವೇದವ್ಯಾಸರಿಗೆ ನಾರದ ಮುನಿ ಹೇಳುವಂಥದ್ದು, ನೀನು ಕೃಷ್ಣನ ಹೊಗಳಿ ಬರೀಲಿಲ್ಲ, ಈಗ ಅದನ್ನು ಬರೀ ಅಂತ. ಹಾಗಾಗಿ ಅವರ ಮೆಚುರಿಟಿ ಪೀರಿಯಡ್ ಅಲ್ಲಿ ಬರ್ತದವರು. ಲಾಸ್ಟ್ ಬರ್ತದ್ದು, ಆದ್ರೆ ಅದಕ್ಕೆ ಫಸ್ಟ್ ಪ್ಲೇಸ್. ಹಾಗಾಗಿ ಇದು ವೇದವ್ಯಾಸರ ವಿಶೇಷ ಕೊಡುಗೆ. ವಿದ್ವಾಂಸರ ಶೌನ ಇದನ್ನು ಕುರಿತು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ನೋಡಿ, ನಾವು ಪ್ರಶ್ನೆ ಕೇಳಬೇಕು. ಅದು ಕೂಡ ಹೇಗೆ? ಈ ರೀತಿ ಒಳ್ಳೆ ಪ್ರಶ್ನೆ. ಅಂದ್ರೆ ಪ್ರಶ್ನೆ ನಮ್ಗೆ ಗೊತ್ತಾಗ್ತದೆ ಇವ ಎಂತ ಅಡ್ವಾನ್ಸ್ ಆಗ್ತಾ ಇದ್ದಾರಾ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಒಳ್ಳೆ ಪ್ರಶ್ನೆ, ಬ್ಯೂಟಿಫುಲ್ ಪ್ರಶ್ನೆ. ಶೌನಕ ಮುನಿಗಳು ಇದನ್ನು ಕುರಿತು ಪ್ರಶ್ನೆ ಎತ್ತಿದ್ದಾರೆ. ಈಗಾಗಲೇ ವೇದವ್ಯಾಸರು ವೇದಗಳನ್ನು ಮಹಾಭಾರತದವರೆಗೆ ಅಲ್ಪ ಬುದ್ಧಿಯ ಸ್ತ್ರೀಯರಿಗೆ, ಶೂದರಿಗೆ ಮತ್ತು ಕೆಳಮಟ್ಟದ ದ್ವಿಜರಿಗೆ ತಿಳಿಯುವಂತೆ ಅನೇಕ ರೀತಿಯಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಈ ಪುರಾಣ ಎಲ್ಲ ಎಂತಾಗ್ತದೆ ಅಂದ್ರೆ, ಮಹಾಭಾರತ ಅನ್ನು ಅಂದ್ರೆ ಈ ಸ್ತ್ರೀಯರು, ಶೂದರು ಮತ್ತೆ ಕೆಳಮಟ್ಟದ ದ್ವಿಜ ಅಂದ್ರೆ ವೈಶ್ಯರುಡ ಎಂತ ಹೇಳುದು, ವೈಶ್ಯರುಡ ಕೆಳಮಟ್ಟದ ದ್ವಿಜರು, ಇವರಿಗೆಲ್ಲ ಇದು ಈ ಮಹಾಭಾರತ ಅಂದ್ರೆ ಕತೆ ಕೇಳುವಾಗ ಜನರಿಗೆ ಇಷ್ಟ ಆಗ್ತದೆ. ಆದ್ರೆ ಈ ಫಿಲಾಸಫಿ ಮಾತಾಡುವಾಗ ಅಷ್ಟು ಇದು ಬರುವುದಿಲ್ಲ. ಆದ್ರೆ ಈಗ ಎಂತ ಅಂದ್ರೆ ಪ್ರಭುಪಾದ ಇದು ಕಲಿಯುಗದಲ್ಲಿ ಅದು ಯಾವುದಿಲ್ಲ. ಇಂದಿನ ಕಾಲದಲ್ಲಿ ಈ ರೀತಿ ಇತ್ತು. ಅಂದ್ರೆ ಸ್ತ್ರೀಯರಿಗೆ, ಶುದ್ಧರಿಗೆ ಮತ್ತೆ ವೈಶ್ಯರಿಗೆ ಅವರಿಗೆ ಕತೆ ರೂಪ. ಹಾಗಾಗಿ ಮಹಾಭಾರತವನ್ನು ಅಲ್ಲಿ ಕೊಟ್ಟರು ಎಂಬುದಾಗಿ ಅವರಿಗೆ ಗೊತ್ತಿತ್ತು. ಶ್ರೀಮದ್ ಭಾಗವತ ಐಕವಾದ ಯಾವುದನ್ನು ಒಳಗೊಂಡಿಲ್ಲ. ನೋಡಿ, ಇದು ಕಂಪ್ಲೀಟ್ ಆಧ್ಯಾತ್ಮಿಕ.
ಹಾಗಾಗಿ ನೀವು ಭಾಗವತಂಗೆ ಈಗ 2 ತಿಂಗಳಾಯಿತು ನೋಡಿ, ಈ ರೀತಿ ನೀವು ಕೇಳ್ತಾ ಇದ್ರೆ ನಿಮಗೆ ಕೃಷ್ಣ ಪ್ರೇಮ ಬರ್ತದೆ, ಅದರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಇದು ಟೋಟಲ್ ಆಧ್ಯಾತ್ಮಿಕ, ಅದರಲ್ಲಿ ಡೌಟೇ ಇಲ್ಲ. ಆದ್ದರಿಂದಲೇ ಅವರಿಗೆಲ್ಲ ಇದು ದಿವ್ಯವಾದದ್ದು, ಆಧ್ಯಾತ್ಮಿಕವಾದದ್ದು ಆಗಿದೆ. ಇದು ದಿವ್ಯವಾದದ್ದು ಅಂದ್ರೆ ಟ್ರಾನ್ಸ್ಡೆಂಟಲ್, ಗೋಲಕದ್ದು. ಹೀಗಾಗಿ ಇದನ್ನು ಕುರಿತು ಪ್ರಶ್ನೆಗಳು ಬುದ್ಧಿವಂತಿಕೆಯಿಂದ ಕೂಡಿದಂಥವು ಪ್ರಸ್ತುತ ಆಗಿದೆ. ಹಾಗಾಗಿ ನೋಡಿ, ಅವರ ಪ್ರಶ್ನೆಗಳು ಕೂಡ ತುಂಬಾ ಬುದ್ಧಿವಂತಿಕೆಯಿಂದ ಶ್ರವಣಾದ ಋಷಿ ಅವರು. ಎಷ್ಟು ನೆಕ್ಸ್ಟ್ ಶ್ಲೋಕ. ವೇದವ್ಯಾಸರ ಪುತ್ರರು ಶ್ರೇಷ್ಠ ಭಕ್ತರಾಗಿದ್ರು, ಅದು ನಿಮ್ಗೆ ಎಲ್ಲರಿಗೂ ಗೊತ್ತುಂಟು. ಅವರು ರಾಧಾರಾಣಿ ಪ್ಯಾರೆಟ್, ಹಾಗೆ ಮಾಮೂಲಿ ಜನ ಅಲ್ಲ. ಶುಕಮುನಿ ಶ್ರೇಷ್ಠವಾಗಿ ಸಮಚಿತ್ತರಾಗಿ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ರು, ಟೋಟಲ್ ಸಮಾಧಿಯಲ್ಲಿದ್ರು ಕೃಷ್ಣನ. ಅವರ ಮನಸ್ಸು ಯಾವಾಗಲೂ ಏಕೈಕ ಗುರಿಯಲ್ಲಿ ಕೇಂದ್ರೀಕೃತವಾಗಿದೆ, ಅಂದ್ರೆ ಒಂದೇ ಕೃಷ್ಣ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಚಂದ್ರಮಾವ ಹೇಳ್ತಿರೋದು ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿಮಾ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾಮ. ಕೃಷ್ಣ 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 ಹೇ ಕೃಷ್ಣ 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 ಹೇ. ಹಾಗಾಗಿ ಟೋಟಲ್ ಕೃಷ್ಣನಲ್ಲಿ ಫೋಕಸ್ ಆಗಿದ್ರು. ಯಾರು? ಶುಕಮುನಿ. ಅವರು ಐಕ ಚಟುವಟಿಕೆಗಳಿಗೆ ಅತೀತರಾಗಿದ್ರು. ಟೋಟಲಿ ಐಕ ಚಟುವಟಿಕೆಗೆ ಅವ್ರ ಇಂಟ್ರೆಸ್ಟ್ ಇಲ್ಲ, ಟೋಟಲ್ ಆಧ್ಯಾತ್ಮದಲ್ಲಿ ಇದ್ರು. ತಮ್ಮನ್ನು ತಾವು ತೆರೆದು ತೋರಿಸಿಕೊಳ್ಳುವ ಸ್ವಭಾವದವರಲ್ಲ ಆದುದರಿಂದ ನೋಡಲು ಅಜ್ಞಾನದಿಂದ ಕಾಣಿಸಿದ್ರು. ಅಂದ್ರೆ ನೋಡಲು ಒಂದು ಅಜ್ಞಾನಿ, ಈಗ ಪೆದ್ದ ಹೇಗಿರ್ತಾನೆ ಒಂದು ಊರಲ್ಲಿ, ಆ ರೀತಿ ಎಲ್ಲರ ಜನರು ಆ ರೀತಿ ಎಣಿಸಿದ್ರು. ಆದ್ರೆ ಇವರು ಟೋಟಲ್ ಮುಕ್ತಾತ್ಮ. ಭಕ್ತಿ ಯಾರಿಗೆ ಉಂಟು ಅವರಿಗೆ ಗೊತ್ತಾಗ್ತದೆ ಇವರು ಮುಕ್ತಾತ್ಮ ಅಲ್ಲ. ಈಗ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ಜನರು ಹೆಚ್ಚಿನವರು ಈ ಭೌತಿಕ ಕ್ಯಾಲ್ಕುಲೇಷನ್ ತರುವಂಥದ್ದು. ಅವನಿದ್ರು ಇವ ಏನೂ ಅಲ್ಲ. ಪ್ರಭು ಹೇಳಿದರೆ ಭಕ್ತನನ್ನು ಈ ರೀತಿ ತುಲನೆ ಮಾಡ್ಲಿಕ್ಕೆ ಇಲ್ಲ. ಹೇಗೆಂದ್ರೆ ಇವ ಭೌತಿಕ ಇದರಲ್ಲಿ ಅವ ದೊಡ್ಡದಾಗಿರ್ಬೋದು, ಈಗ ನೆಕ್ಸ್ಟ್ ಲೈಫ್ ಎಂತ ಪ್ರಭು ಎಷ್ಟೋ ಬಾರಿ ಹೇಳಿದ್ದಾರೆ, ಈ ಲೈಫಲ್ಲಿ ಅವ ದೊಡ್ಡ, ನೆಕ್ಸ್ಟ್ ಲೈಫ್ ಅವ ಒಂದು ನೊಣ ಆಗ್ಬೋದು, ಇನ್ಸೆಕ್ಟ್ ಆಗ್ಬೋದು. ಹಾಗಾಗಿ ನಾವು ಈ ರೀತಿಯಲ್ಲಿ ನೋಡುವುದಲ್ಲ. ನಾವು ಇನ್ನೊಬ್ಬರನ್ನು ತುಲನೆ ಮಾಡುವಂಥದ್ದು ಭೌತಿಕದಲ್ಲಿ ಭೌತಿಕದವನ್ನು ತುಲನೆ ಮಾಡಿ, ಆಧ್ಯಾತ್ಮಿಕದವನ್ನು ತುಲನೆ ಮಾಡಬೇಡಿ. ಇದು ನಾವು ಮಾಡುವ ದೊಡ್ಡ ತಪ್ಪು. ಅದೇ ರೀತಿ ಜನರೆಲ್ಲ ಇವನನ್ನು ಒಂದು ಅಜ್ಞಾನಿ ಅಂತ ಕಾಣಿದೆ ಶುಕಮುನಿ. ಆದ್ರೆ ಶುಕಮುನಿ ಮುಕ್ತಾತ್ಮರು, ಟೋಟಲ್ ಅವರು ಆಧ್ಯಾತ್ಮದಲ್ಲಿ ಇದ್ದಾರೆ. ಭಾವಾರ್ಥ ಬೈಸ್ಡಿವಾನ್ಗಳಿಗೆ ಜಯಸಿ ಭಕ್ತಿವಂತ ಸ್ವಾಮಿ ಶಿಲಪ್ರಭುಪಾದ ಕಿ ಜೈ. ಶುಕಮುನಿಗಳು ಮುಕ್ತಾತ್ಮರಾದ್ರಿಂದ ಮಾಯಾಶಕ್ತಿಯ ಬಳೆಗೆ ಬೀಳದಂತ ಸದಾ ಎಚ್ಚರವಾಗಿರುತ್ತಿತ್ತು. ಮಾಯಾಶಕ್ತಿ ಅಂತ ಮಾಯೆ ಮುಟ್ಲಿಕ್ಕೆ ಆಗುದಿಲ್ಲ ಶುಕಮುನಿಯನ್ನು. ಅವರು ಮುಕ್ತಾತ್ಮ. ಮಾಯಾಶಕ್ತಿ ಬಳೆಗೆ ಬೀಳದಂತೆ ಸದಾ ಎಚ್ಚರವಾಗಿರುತ್ತಿದ್ರು. ನೋಡಿ, ನಾವು ಕೂಡ ಪ್ರಭುಪಾದ ಹೇಳ್ತಾರೆ, ಮಾಯೊಟ್ಟಿಗೆ ನಾವು ಆಟವಾಡಬಾರ್ದಂತೆ. ಅಂದ್ರೆ ಮಾಯದು ಥ್ಯಾಂಕ್ಲೆಸ್ ಜಾಬ್. ಮಾಯದ ದೇವಿ ಶಕ್ತಿ ನಮ್ಮನ್ನು ಕೃಷ್ಣನಿಂದ ದೂರ ಮಾಡಲಿಕ್ಕೆ, ಅಂದ್ರೆ ಅವಳಿಗೆ ಅದೇ ಜವಾಬ್ದಾರಿ ಕೊಟ್ಟಿದ್ದಾರೆ. ಆದ್ರೆ ನೋಡಿ, ಇವರು ಕೂಡ ಮುಕ್ತಾತ್ಮರಾದ್ರೂ ಕೂಡ ಅವರು ತುಂಬಾ ಎಚ್ಚರವಾಗಿರುತ್ತಿದ್ರು, ಅಂದ್ರೆ ಸದಾ ಬಳೆಗೆ ಬೀಳದಂತೆ. ಹಾಗೆ ನಮ್ಮ ಕಂಡೀಷನ್ ಎಂತ, ನಾವು ಎನಿ ಮೂಮೆಂಟ್ ಬೀಳ್ಬೋದು. ಅದಕ್ಕೆ ನಾವು ಜಾಸ್ತಿ ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಆಗ ಮಾಯಿಗೆ ನಮ್ಮನ್ನು ಮುಟ್ಲಿಕ್ಕೆ ಆಗುದಿಲ್ಲ. ಭಗವದ್ಗೀತೆಯಲ್ಲಿ ಈ ಜಾಗೃತ ವ್ಯವಸ್ಥೆಯನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಮುಕ್ತಾತ್ಮ ಹಾಗೂ ಬದ್ಧಾತ್ಮ ಇವರಿಬ್ಬರು ಬೇರೆ ಬೇರೆ ರೀತಿಯ ಚಟುವಟಿಕೆ ತೊಡಗಿರುತ್ತಾರೆ. ಎಲ್ಲರಿಗೂ ಗೊತ್ತುಂಟು, ಮುಕ್ತಾತ್ಮ ಅಂದ್ರೆ ಯಾರು? ಕೃಷ್ಣ ಪ್ರಜ್ಞೆಯಲ್ಲಿದ್ದಾನೆ ಮುಕ್ತಾತ್ಮ. ಬದ್ಧಾತ್ಮ ಅಂದ್ರೆ ಕೃಷ್ಣ ಪ್ರಜ್ಞೆ ಇಲ್ಲದವ. ಅವರು ಬೇರೆ ಬೇರೆ ಚಟುವಟಿಕೆ ತೊಡಗಿರುತ್ತಾರೆ. ಮುಕ್ತಾತ್ಮನು ಯಾವಾಗಲೂ ಆಧ್ಯಾತ್ಮಿಕ ಸಿದ್ಧಿಯ ಪ್ರಗತಿ ಪಥದಲ್ಲಿ ಇರುತ್ತಾನೆ. ಅವನಿಗೆ ಆಧ್ಯಾತ್ಮಿಕ ಸಿದ್ಧಿ ಬೇಕು ಮುಕ್ತಾತ್ಮನಿಗೆ, ಅಂದ್ರೆ ಕೃಷ್ಣ ಸೇವೆ ಬೇಕು ಅವನಿಗೆ. ಇದು ಬದ್ಧಾತ್ಮನಿಗೆ ಒಂದು ರೀತಿಯಲ್ಲಿ ಕನಸಿದ್ದ ಹಾಗೆ. ಅಂದ್ರೆ ಅವ್ರು ಎಂತ ಎಣಿಸೋದು ಅಂದ್ರೆ, ಬದ್ಧಾತ್ಮರು ಅವನಿಗೆ ಎಂತ ಕೆಲಸ ಇಲ್ಲ, ಯೂಸ್ಲೆಸ್. ಅಂದ್ರೆ ಅದಕ್ಕೆ ಅವ ಮಾಡ್ತಿದ್ದಾನೆ, ನನಗೆ ತುಂಬಾ ಕೆಲಸ ಉಂಟು. ಬದ್ಧಾತ್ಮನ ಮುಕ್ತಾತ್ಮನ ವಾಸ್ತವಿಕ ಚಟುವಟಿಕೆಗಳನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೋಡಿ, ಮುಕ್ತಾತ್ಮನ ಈ ವಾಸ್ತವಿಕ ಇದನ್ನು ಅವನಿಗೆ ಕಲ್ಪನೆ ಮಾಡ್ಲಿಕ್ಕೆ ಕೂಡ ಸಾಧ್ಯವಿಲ್ಲ.
ಬದ್ಧಾತ್ಮನು ಆಧ್ಯಾತ್ಮಿಕ ಚಟುವಟಿಕೆಗಳ ಬಗ್ಗೆ ಕನಸು ಕಾಣಲು ತೊಡಗುವ ವೇಳೆಗೆ ಮುಕ್ತಾತ್ಮನಾಗಲೇ ಜಾಗೃತವಾಗಿ ಬಿಟ್ಟಿರುತ್ತಾನೆ. ಅದೇ ಎಂತಂದ್ರೆ ಕರ್ಮಿನವರು ಹೇಳುವುದು ಲೇಟ್, ಭಕ್ತರು ಬೇಗ ಹೇಳ್ತಾರೆ, ಹಾಗಾಗಿ ಅವ್ರದ್ದು ಬೆಳಿಗ್ಗೆ ಎಲ್ಲ ಕಾರ್ಯಕ್ರಮ ಮುಗಿದಿರ್ತದೆ. ಇದೇ ರೀತಿ ಬದ್ಧಾತ್ಮ ಚಟುವಟಿಕೆಗಳ ಮುಕ್ತಾತ್ಮನಿಗೆ ಕನಸಿನಂತೆ ತೋರುತ್ತದೆ. ಅಂದ್ರೆ ಮುಕ್ತಾತ್ಮ ಈ ಬದ್ಧಾತ್ಮ ಮಾಡುವ ಕೆಟ್ಟವ ಅದೆಲ್ಲ ಮುಕ್ತಾತ್ಮನಿಗೆ ಬೇಡ, ಯಾಕೆಂದ್ರೆ ಅದೆಲ್ಲವೂ ಕೆಟ್ಟದೆ. ಮೇಲ್ನೋಟಕ್ಕೆ ಬದ್ಧಾತ್ಮ ಮುಕ್ತಾತ್ಮ ಒಂದಿನಲ್ಲಿ ಇರುವಂತೆ ಕಂಡರೂ ಮೂಲತಃ ಅವರಿಬ್ಬರ ಚಟುವಟಿಕೆಗಳು ಭಿನ್ನವಾದ. ಅದು ನೋಡ್ಲಿಕ್ಕೆ ನೋಡಿ ಭಕ್ತ ಮತ್ತೆ ಅಭಕ್ತ ಸೇಮ್ ಇದ್ದಾರೆ, ಮಾಡುವ ಕ್ರಿಯೆ ಸೇಮ್, ತಿನ್ನುವಂಥದ್ದು, ಮಲಗುವಂಥದ್ದು ಎಲ್ಲ ಸೇಮ್. ಆದ್ರೆ ಒಬ್ಬನಲ್ಲಿ ಫುಲ್ ಕೃಷ್ಣ ಪ್ರಜ್ಞೆ ಉಂಟು, ಇನ್ನೊಬ್ಬನಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲ. ಇಷ್ಟೇ ವ್ಯತ್ಯಾಸ. ಭಿನ್ನವಾದಂಥದ್ದು ನೆಲೆಯಿರುವ ಕಂಡರು ಮೂಲತಃ ಅವರಿಬ್ಬರು ಚಟುವಟಿಕೆ ಇಂದ್ರಿಯ ಸುಖದಲ್ಲಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಅವರಿಬ್ಬರು ಸದಾ ಎಚ್ಚರವಾಗಿರುತ್ತಾರೆ. ಈ ಬದ್ಧಾತ್ಮ ಇಂದ್ರಿಯ ಸುಖದಲ್ಲಿ ಎಚ್ಚರವಾಗಿರ್ತಾನೆ, ಇವ ಮುಕ್ತಾತ್ಮ ಆತ್ಮ ಸಾಕ್ಷಾತ್ಕಾರದಲ್ಲಿ. ಬದ್ಧಾತ್ಮ ಲೌಕಿಕ ಜಗತ್ತಿನಲ್ಲಿ ಮುಳುಗಿ ಹೋಗಿದ್ದರೆ ಮುಕ್ತಾತ್ಮ ಲೌಕಿಕದ ಈ ಜಡ ಪ್ರಪಂಚದ ಬಗ್ಗೆ ಸಂಪೂರ್ಣ ನಿರಾಸಕ್ತ. ಬದ್ಧಾತ್ಮ ಈ ಲೌಕಿಕದಲ್ಲಿ ಮುಳುಗಿ ಹೋಗಿರ್ತಾನೆ, ಡೀಪ್ ಹೋಗಿರ್ತಾನೆ ತುಂಬಾ, ಆದ್ರೆ ಇವ ನಿರಾಸಕ್ತ, ಜಡ ಪ್ರಪಂಚ ನಿರಾಸಕ್ತ. ಆತನ ಈ ನಿರಾಸವನ್ನು ಹೀಗೆ ವಿವರಿಸಲಾಗಿದೆ. ಎಸ್ ವಂಚಕಲ್ಪತರು ವಿಶ್ಯ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.